ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಭೀಮಾ ಜ್ಯುವೆಲ್ಲರ್ಸ್ಗೆ 96ನೇ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಸೂಪರ್ ಸರ್ಪ್ರೈಸ್ ಲಕ್ಕಿ ವಿಜೇತರ ಆಯ್ಕೆ ಪ್ರಕ್ರಿಯೆ ಉಡುಪಿಯ ಭೀಮಾ ಜ್ಯುವೆಲ್ಲರ್ಸ್ ಮಳಿಗೆಯಲ್ಲಿ ನಡೆಯಿತು. ಭೀಮಾ ಜ್ಯುವೆಲ್ಲರ್ಸ್ ಪ್ರತಿ ದೀಪಾವಳಿಗೆ ಗ್ರಾಹಕರಿಗಾಗಿ ಅನೇಕ ಕೊಡುಗೆಯ ಜೊತೆಗೆ ಅದೃಷ್ಟದ ಕೂಪನ್ ನೀಡುತ್ತಾ ಬರುತ್ತದೆ. ಈ ಬಾರಿ ಭೀಮಾ ಜ್ಯುವೆಲ್ಲರ್ಸ್ನ 96ನೇ ವಾರ್ಷಿಕೋತ್ಸವ ಹಾಗೂ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸೂಪರ್ ಸರ್ಪ್ರೈಸ್ ಲಕ್ಕಿ ಡ್ರಾ ಹಮ್ಮಿಕೊಂಡಿದ್ದು, ಅಕ್ಟೋಬರ್ 18ರಿಂದ ಆರಂಭವಾದ ಈ ಕೊಡುಗೆ ನವೆಂಬರ್ 29ರ ತನಕ ನಡೆಯಿತು. ಲಕ್ಕಿ ಕೂಪನ್ ಪಡೆದ ಅದೃಷ್ಟಶಾಲಿಗಳು 6 ದ್ವಿಚಕ್ರ ವಾಹನ ಹಾಗೂ ಬಂಪರ್ ಬಹುಮಾನವಾಗಿ ಹುಂಡೈ ವೆನ್ಯೂ ಕಾರು ಗೆಲ್ಲುವ ಅವಕಾಶವನ್ನ ಸಂಸ್ಥೆಯ ಮೂಲಕ ನೀಡಲಾಗಿತ್ತು. ಉಡುಪಿಯ ಭೀಮಾ ಜ್ಯುವೆಲ್ಲರ್ಸ್ ಮಳಿಗೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಗ್ರಾಹಕರೇ ಲಕ್ಕಿ ಕೂಪನ್ ಆಯ್ದುಕೊಳ್ಳುವ ಮೂಲಕ ಅದೃಷ್ಟಶಾಲಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ರು. ದ್ವಿಚಕ್ರ ವಾಹನವನ್ನ ಉಡುಪಿಯ ತ್ರಿಷಾ ನಾಯ್ಕ್ ಪಡೆದರೆ, ಬಂಪರ್ ಬಹುಮಾನವಾದ ಹುಂಡೈ ವೆನ್ಯೂ ಕಾರನ್ನ ಬೆಳ್ಮಣ್ಣಿನ ಸೌಮ್ಯ ಶೆಟ್ಟಿ ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಭೀಮಾ ಜ್ಯುವೆಲ್ಲರ್ಸ್ ಉಡುಪಿಯ ಮ್ಯಾನೇಜರ್ ಕಾರ್ತಿಕ್ ರಾವೈ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.